ಮತ್ತೊಬ್ಬ ವ್ಯಕ್ತಿ ನಮ್ಮ ಪಾದೆಕಲ್ಲು ಸೀತಾರಾಮರ ಮಗ ಪಾದೆಕಲ್ಲು ಕೃಷ್ಣಪ್ಪ, ನಮ್ಮ ಏರಿಯಾದ ಕಾರ್ಪೊರೇಟರ್. ಅದು ಹೇಗೆ ಅವನಿಗೆ ಸೀಟ್ ಸಿಕ್ಕಿತ ಅಂತ ಗೊತ್ತಿಲ್ಲ. ಅಲ್ಲ, ಮೊದಲು ಅವರೊಟ್ಟಿಗೆಲ್ಲ ನೀರು ಕೊಂಡೋಗ್ತಾ ಇದ್ದ, ಹೂವು ಆವ ಇದ್ದಾನಲ್ಲ ಹಾಗೆ ನೀರು ತರ್ತಾ ಇದ್ದ, ಹೂವು ಕೊಡ್ತಾ ಇದ್ದ, ಮಾಲೆ ಎಲ್ಲ ಹಾಕ್ತಾ ಎಂತ ಮಾಡಿ ಅದರ ಹಿಂದೆ ಕಾರ್ಯಕರ್ತನಾಗಿ ಕೆಲಸ ಮಾಡಿ ಅವನ ಸೀಟ್ ಇಟ್ಕೊಂಡು ಈಗ ಇಲ್ಲಿದು ಕಾರ್ಪೊರೇಟರ್ ಆಗಿ ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ಅವನಿಗೆ ವೆಲ್ಕಮ್. ಅಕ್ಕಲದಾಲ ಈತ ಉದ್ದೋದ್ದ ಪಂಡರ್ ಮಾಸ್ಟರ್ ಕೃಷ್ಣಪ್ಪ ಬಡತನದ ಹುಡುಗ. ಬಡತನ ಅಂದರೆ ಶಾಲೆಗೆ ಹೋಗ್ಲಿಕ್ಕೆ ಚಡ್ಡಿ ಇಲ್ಲ, ಹೊಟ್ಟೆ ಚಡ್ಡಿ ಹಾಕ್ಕೊಂಡು ಶಾಲೆಗೆ ಹೋಗೋದು. ಒಂದು ಚಡ್ಡಿಯನ್ನು 1 ತಿಂಗಳು ಹಾಕಿ ಅದು ಪ್ಲಾಸ್ಟಿಕ್ನಾಗೆ ಆಗ್ತದೆ, ಆಮೇಲೆ ತೆಗೆಯೋದು. ಚಡ್ಡಿ ಇಲ್ಲದಾಗ ಈ ಎಲೆ ಕಟ್ಟಿಕೊಂಡು ಮನೆಯಲ್ಲಿ ಕೂತ್ಕೊಳ್ಳೋದು, ಅದು ಒಣಗುವ ತನಕ. ಅಂಥ ಬಡತನ. ಊಟ ಇಲ್ಲ, ಬಟ್ಟಲುಂಟು. ಎಂಥ ಅವಸ್ಥೆ ನೋಡಿ ಆ ವ್ಯಕ್ತಿ. ಉಂಡತೆ ಮಾಸ್ಟ್ರೆ, ಅವು ಬಡತನದ ದಾಯಗವು. ಕಾರ್ಪೊರೇಟ್ ಆಗಿದ್ದಾನೆ. ಇವನಪ್ಪ ಸೀತಾರಾಮ ಭಾಳ ಫೇಮಸ್, ಊರಿನಲ್ಲಿ ಭಯಂಕರ ಫೇಮಸ್. ಮೊದಲು ದೊಡ್ಡ ಕಳ್ಳ ಇವನಪ್ಪ. ಎಂಥ ಕದ್ರು ಊರಲ್ಲಿ ಇವನಪ್ಪನಿಗೆ ಹೆಸರು ಬೀಳುತ್ತೆ ಪಾಪ ಧರ್ಮಕ್ಕೆ. ಅಂತ ಒಂದು ಒಳ್ಳೆಯ ವ್ಯಕ್ತಿತ್ವ. ಈಗ ಎಲ್ಲ ಇದು ಯಾವುದು ಧಾರ್ಮಿಕ ಪ್ರಜ್ಞೆ. 1 ಗಂಟೆ ಭಾಷಣ ಮಾಡೋದು, ಜನ ಬೊಬ್ಬೆ ಹಾಕಿದ್ರೆ ನಿಲ್ಲಿಸೋದೇ ಇಲ್ಲ, ಮಾತಾಡ್ತಾ ಹೋಗೋದವ ಸಿದ್ದರಾಮಣ್ಣ. ಅಂಥ ಒಂದು ಧಾರ್ಮಿಕ ಭಾಷಣಗಾರನ ಮಗನಾಗಿ ಹುಟ್ಟಿದ್ದಾನೆ. ಮತ್ತು ಇವ ಎಂತಂತ ಇಲ್ಲ, ಫಕೀರನಿಗೆ ಪಿಕಿರಿಲ್ಲ ಹೇಳ್ತಾರಲ್ಲ ಹಾಗೆ. ಒಂದು ಕಾರ್ಯಕ್ರಮಕ್ಕೆ ಹೋದರೆ ಅವನಿಗೆ ಒಟ್ರಸಿಂಚಿನ ಜನಕ್ಲೆ ಗೊತ್ತಾವಡು. ನಮ್ಮ ಮೂಲ ಗೊತ್ತಾವಡು ಜನಕ್ಲೆ. ಮೂಲ ಗೊತ್ತಾಣ ನಿನ್ನ ವ್ಯಕ್ತಿತ್ವ ಅವಳು ಬೆಲೆ ಬರ್ಬೋದು. ಯಜನೆ ಬರ್ಪುಜಿ ಅಲ್ಲೇ ಆಯ್ತಂದು ಮೂಲ ಫರ ನಾನು ಸೊನ್ನ ಮಾದರಿ ಇಂದ ಮೂಲತ್ತಿಲೇ ನಾವು ಗಟ್ಟಿವೇನು. ಮೂಲ ಮೂಲೆ ಸೇರ್ತಾನೆ ಕಮ್ಮಿ ಬಿಕ್ಕು ಜಾಸ್ತಿ. ಅಂಚ ಇಂಥ ಸಾಧನ ಸಮಾವೇಶಗೊಂದು ಅಧ್ಯಕ್ಷ ಸ್ಥಾನನು ಬರಡು ನಾನು ಕೃಷ್ಣ ಪಡಗೆ ಕೃಷ್ಣ ಅಂಗಡಿ ಅರಿದೇತನು ಅಂತೆ. ಅಲ್ಪನೆ ಬಣ್ಣಿ 5 ಕಿಲೋ ಅರಿಗೋನು ಅಂತೆ. ಅಲ್ಪ ಉಂತಾದ ಪಂಡೆ ಎಲ್ಲ ಬಲ ಮರ ಅಂಚ ಅವೆಲ್ಲ ಬೈದೆ ಆವಡು ಒಂಜಿ ಸಾಧನ ಸಮಾವೇಶ ಒಂಜಿ ಕಾರ್ಯಕ್ರಮ. ದಾರವೇಂದ್ರ ಒಂಜಿ ಪದ್ಯಡು ಒಂಜಿ ತುಣುಕು ಬಂತೇರು ಲಲ್ಲನೆ ಮೂಗಿನೊಳು ಸುರ ನಳ್ಳೆಯಲು ಹೊಯ್ಲ ನುಗುಟೊಳು ಮುಗುಟದೊಳು ಬೆಮರನು. ಈ ಪೂರ್ತಿಡು ಸೂರಾಲೆ ಪೂರ ಬೋಡ ಓಕೆ ಸೂರಾಲೆನ ಬ್ರಹ್ಮರ